ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನಿ ಶೀಲಾ ಕುಂದರ್ ಇತ ವಾರ್ತೆ ದೇವರ 2025-26 ಸಾಲದ 12ನೇ ಕ್ಲಾಸ್ ಪರೀಕ್ಷೆದ ಪಾಸ್ ಫೇಲ್ ಗುರುವಾರ ಗೊತ್ತು ಮಲ್ತದಿತ್ತದ ಬೆದ್ರದ ಆಳ್ವಾಸ್ ಕಾಲೇಜ್ಡ್ ಕಲ್ಪನ ದಿಶಾ ವಾಣಿಜ್ಯ ವಿಭಾಗಡು ಆಜಿನೋದೇಟ್ ಆಜಿನೋದು ಮಾರ್ಕದೆತ್ತದ ರಾಜ್ಯಡೆ ಸುರುತ್ತ ಸ್ಥಾನದ ಪೆರ್ಮೆಗ್ ಸಂದಿದೆರ ಬೆದ್ರದ ಆಳ್ವಾಸ್ ಕಾಲೇಜ್ ಕಲ್ತೊಂದುಪ್ಪನ ದಿಶಾ ರಾಜ್ಯದ 12ನೇ ಕ್ಲಾಸ್ ಪರೀಕ್ಷೆಡ್ ವಾಣಿಜ್ಯ ವಿಭಾಗಡು ಸುರುತ್ತ ಸ್ಥಾನ ಗೆಂದಿದೆರ ಆಜಿನೋದೇಟ್ ಆಜಿನೋದು ಮಾರ್ಕ್ ದೆತ್ತದ ಅದ್ಭುತ ಸಾಧನೆ ಮಲ್ದೆರ ಪರೀಕ್ಷೆದ ಮಾತಾ ವಿಭಾಗಡ್ಲ 100 ಮಾರ್ಕ್ ದೆತ್ತದ ರಾಜ್ಯಡೆ ಸುರುತ್ತ ಸ್ಥಾನ ಪಡೆಯಿನ ದಿಶಾ ಶೈಕ್ಷಣಿಕ ಕ್ಷೇತ್ರಡು ಮಿತ್ತ ಮಟ್ಟದ ಸಾಧನೆಡುಪ್ಪನ ಬೆದ್ರದ ಆಳ್ವಾಸ್ ಸಂಸ್ಥೆ ಬೊಕ್ಕರ ಪೆರ್ಮಿಗೆ ಸಂದುನೆಂಚ ಮಲ್ದೆರ. ಈ ವರ್ಷದ ಅತ್ಯುತ್ತಮವಂಥ ಸಾಧನೆ ಅವಳು ಮಾಡಿದ್ದಾಳೆ. ಪದವಿ ಪೂರ್ವ ಶಿಕ್ಷಣದಲ್ಲಿ 600ರಲ್ಲಿ 600 ಮಾರ್ಕ್ ತೆಗೆಯುವುದು ಅಂತ ಹೇಳಿದರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ರಾಜ್ಯದಲ್ಲಿ ಇವತ್ತು ಅವಳು ವಾಣಿಜ್ಯ ವಿಭಾಗದಲ್ಲಿ 600ರಲ್ಲಿ 600 ಮಾರ್ಕ್ ಬಂದು ರಾಜ್ಯದಲ್ಲಿ ಪ್ರಥಮ ಸ್ಥಾನ ಬಂದದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇದರ ಜೊತೆಯಲ್ಲಿ ಅವಳ ಇಡೀ ವಿದ್ಯಾಭ್ಯಾಸವನ್ನು ಗಮನಿಸುವಾಗ ಮತ್ತು ಈ ಸಲದ ಎಕ್ಸಾಮನ್ನು ಗಮನಿಸುವಾಗ ಅವಳ ಒಂದು ಜನ್ಮ ಕೊಟ್ಟಂಥ ತಾಯಿಯ ಒಂದು ಭಾಳ ದೊಡ್ಡ ಸಮಸ್ಯೆ, ಆರೋಗ್ಯ ಸಮಸ್ಯೆ ಅವಳಿಗಿತ್ತು. ಇಂಥ ಸಂದರ್ಭದಲ್ಲಿ ಎಕ್ಸಾಮ್ ನಡೀತಾ ಇರುವಾಗ 3 ಪೇಪರ್ ಆದ ಮೇಲೆ ಅವರ ತಾಯಿ ದೇವರ ಪಾದವನ್ನು ಸೇರಿದರು. ಹಾಗೆ ಆಗುವಾಗಲೂ ಅವಳು ಧೃತಿ ಕೆಡದೆ ಭಾಳಷ್ಟು ಹೋರಾಟ ಮನೋಭಾವ, ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟನ್ನು ಇಟ್ಕೊಂಡು ಅವಳು ಮಾಡಿದ ಹೋರಾಟ, ಅದರಿಂದಾಗಿ ಮುಂದಿನ ಅದು ಇಂಗ್ಲೀಷ್ ಇರ್ಬೋದು, ಯಾವುದೇ ಸಬ್ಜೆಕ್ಟ್ನಲ್ಲಿ ಅವಳಿಗೆ ಆಮೇಲೆ ಪುನಃ 100ಕ್ಕೆ 100 ಮಾರ್ಕ್ ಬಂದು 6 ಸಬ್ಜೆಕ್ಟಲ್ಲೂ 100ಕ್ಕೆ 100 ಮಾರ್ಕ್ ಬಂದು ಇವತ್ತು 600ಕ್ಕೆ 600 ಮಾರ್ಕ್ ಬಂದು ಅವಳು ನಮ್ಮ ಒಂದು ಅದ್ಭುತವಾದಂಥ ಸಾಧನೆ ಮಾಡಿದ್ದಕ್ಕೆ ನನಗೆ ಭಾಳ ಸಂತೋಷವಾಗ್ತಾಯಿದೆ. ಇದು ನಿಜವಾದ ಒಂದು ಸ್ಪಿರಿಟ್, ಇದು ನಿಜವಾದ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ನಾನು ಹೇಳ್ತೇನೆ. ಇದರ ಜೊತೆಯಲ್ಲಿ ಇವತ್ತು ಅವಳು ಮುಂದೆಯೂ ಕೂಡ ಅವಳು CA ಪ್ರೋಗ್ರಾಮನ್ನು ಮಾಡಬೇಕಂತ ಅಪೇಕ್ಷೆ ಮಾಡ್ತಾ ಇದ್ದಾಳೆ. ನಮ್ಮಲ್ಲಿ ಫೌಂಡೇಶನ್ ಕೋರ್ಸನ್ನು ಈಗ ಮಾಡ್ತಾ ಇದ್ದಾಳೆ. ಅದರಲ್ಲೂ ಅವಳು ಅತ್ಯುತ್ತಮ ಮಾರ್ಕ್ನಲ್ಲಿ ಉತ್ತೀರ್ಣ ಆಗ್ತಾಳೆ ಎಂಬ ಧೈರ್ಯ ನನಗಿದೆ. ಈ ಸತಿ ಫಸ್ಟ್ ರ್ಯಾಂಕ್ ಸಿಕ್ಕಿದೆ, ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಕಾಲೇಜ್ ಅಂತ ಹೇಳ್ಬೋದು. ಐ ವಾಸ್ ಅ ಸ್ಟೂಡೆಂಟ್ ಹೂ ಗಾಟ್ 94% ಇನ್ ಹರ್ SSLC ಅಂತ ಹೇಳ್ಬೋದು. 94% ಇಂದ 100% ತನಕ ಬರೋ ಜರ್ನಿಯಲ್ಲಿ ಮೈ ಕಾಲೇಜ್ ಹೆಲ್ಪ್ ಮಿ ಅ ಲಾಟ್ ಅಂತ ಹೇಳ್ಬೋದು. ಮೈ ಲೆಕ್ಚರರ್ಸ್ ಆರ್ ವೆರಿ ವೆರಿ ಫ್ರೆಂಡ್ಲಿ. ಎಷ್ಟು ಸತಿ ಒಂದು ಡೌಟ್ನ ಕೇಳಿದ್ರು ಅಷ್ಟು ಸತಿ ಸಾಲ್ವ್ ಮಾಡಿಸ್ತಿದ್ರು. ಡಾಕ್ಟರ್ ಮೋಹನ್ ಅಳ್ವಾ ಸರಿಗೆ ಆ್ಯಂಡ್ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಡೀನ್ ಮತ್ತು ಪ್ರಿನ್ಸಿಪಲ್ ಮತ್ತು ನನ್ನ ಎವ್ರಿ ಲೆಕ್ಚರರ್ಸ್, ಎಲ್ಲ ಲೆಕ್ಚರರ್ಸ್ಗೂ ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ಹೇಳಿ ಥ್ಯಾಂಕ್ ಯು ಅ ಲಾಟ್ ಅಂತ ಹೇಳ್ಬೋದು. ಬರವರ್ದು ಮಾತ್ರ ಕಲೆ ಸಂಸ್ಕೃತದಲ್ಲ ಬದುಕನ್ನು ಕಟ್ಟುವಲ್ಲಿಂದ ಸಿನಿಮಾ ನಟಿ ಪ್ರಸನ್ನ ಶೆಟ್ಟಿ ಬೈಲೂರು ಪಂತೆರ ಬೆದ್ರದ ಶ್ರೀ ಧವಳ ಮಹಾವಿದ್ಯಾಲಯ ಧವಳ ಸೇರಿ 2026 ಕಾರ್ಯಕ್ರಮನು ಉದಿಪನ ಮಲ್ತದ 6 ಪಾತಿರಿಯರ ಮುಲ್ಕಿ ಬೆದ್ರ ತಾಲೂಕದ ದಿಗಂಬರ ಜೈನ್ ವಿದ್ಯಾವರ್ಧಕ ಸಂಘ ಬೆದ್ರದ ಶ್ರೀ ಧವಳ ಕಾಲೇಜ್ ಲಲಿತಾ ಸಂಘದ ನಿಲೆಟ್ ಧವಳ ಸಿರಿ 2026 ಪಂಪನ ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ ಕಾಲೇಜ್ ಬೇತೆ ಪಂಥದ ಕಾರ್ಯಕ್ರಮ ಗುರುವಾರ ನಡೆತಂಡ ಪ್ರಿನ್ಸಿಪಾಲರು ಪ್ರೊಫೆಸರ್ ಪಾರ್ಶ್ವನಾಥ್ ಅಜ್ರಿ ಎದುಕೊಂದು 1978 ಶುರುವಾತಿನ ಈ ಸಂಸ್ಥೆಗಿತ್ತ 47 ವರ್ಷ ಪ್ರಾಯ ನನ್ನ 3 ವರ್ಷಡು ಬಂಗಾರ ಪರ್ವ ಆಚರಣೆ ಮಲ್ಪುಂಡು 2013-14 ಸುರುತ್ತ ಧವಳ ಸಿರಿ ನಡಪಾದನೊಂದು 5ನೇ ಕಾರ್ಯಕ್ರಮ 13 ಕಾಲೇಜಲು ಪಾಲ್ದೆತನು ಅಂದಪ್ಪಂಡೆರ ಕಾಲೇಜ್ ಆಡಳಿತ ಮಂಡಳಿದ ಕಾರ್ಯಂತೆರ ಎಂ ಅಭಿಜಿತ್ ಗುರ್ಕಾರ್ಮೆಡ್ ಸಿನಿಮಾ ನಟಿ ಪ್ರಸನ್ನ ಶೆಟ್ಟಿ ಬೈಲೂರು ಧವಳ ಸಿರಿ 2026 ಉದ್ದಿಪಾನ ಮಲ್ತೆರ ಪಂಥದ ಟ್ರೋಫಿಲಿಯನ್ ಪ್ರದರ್ಶನದ ಮೆರವಣಿಗೆದ ಒಟ್ಟುಗು ನಡೆತಂಡ ಪ್ರಸನ್ನ ಶೆಟ್ಟಿ ಬೈಲೂರು ದರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಪ್ರಸನ್ನ ಶೆಟ್ಟಿ ಬೈಲೂರು ಪಾತ್ರಿಡ್ದು ಬಜಿ ಬರೋಗ ಮಾತ್ರ ಒಪ್ಪಂದೆ ಕಲೆ ಸಂಸ್ಕೃತಿ ಇಡ್ಲ ದುಂಬು ಬರಡು ಬದುಕನ್ನು ಬರ ಉರ್ದು ಮಾತ್ರ ಕಟ್ಟುನತ್ತು ಕಲೆ ಸಂಸ್ಕೃತಿ ಇಡ್ದಲ್ಲ ಕಟ್ಟೊಲಿ ಪನ್ಪಿನೇಕ ಎನ್ನ ಬದುಕೆ ಸಾಕ್ಷಿ ಇಂಚಿನ ಕಾರ್ಯಕ್ರಮ ಮಲ್ಪುನ ಕೆಲಸ ಮಲ್ಪನೆ ಎಂದು ಪಂಡ್ಯರ ದುಂಬುದ ಕನ್ನಡ ಪ್ರಾಧ್ಯಾಪಕರ ಸಂಸ್ಥೆ ಧವಳ ಸಿರಿ ಬಿತ್ತುಪಾಡಿನರು SP ಅಜಿತ್ ಪ್ರಸಾದ್ ಪಾತ್ರಿಡ್ದು ಅವೇತು ಕಾಲೇಜ್ 2 ಇಂಚಿನ ಕಾರ್ಯಕ್ರಮಲೆಡೆ ನಾಮಲು ಅವೇ ಕಾಲೇಜಿಗೆ ಪೋಪುಂಡು ಈ ಸಂಸ್ಥೆಗೆ ಅಂಚಿನ ಆಪಾದನೆ ಬರ್ಪುನ ಬೊಡ್ಚಿಂದು ಬೇತೆ ಕಾಲೇಜ್ ದಕ್ಲೆ ಮಾತ್ರ ಮುಲ್ಪ ಅವಕಾಶ ಮುಲ್ಪದಕ್ಲು ಪಂತೊಗಾದ ಕೆಲಸ ಮಲ್ಪಡು ಪನ್ಪುನ ದಿಟ್ಟಿದಿ ಒಂದು ಕಾರ್ಯಕ್ರಮ ಶುರು ಮಲ್ತದ ಬೆರಿ ಬೊಟ್ಟುನಕ್ಲು ಇತ್ತಿನಂಚನೆ ಕೆಪ್ಪೆಗೆ ಆಕುನಕ್ಲ ಉಲ್ಲೆರಂದು ಪಂಡ್ಯರ ಸಂಸ್ಥೆಡ್ ದುಂಬು ಬರವು ಕಲ್ತದು ಇತ್ತೆ ಸಹಾಯ ಸಹಕಾರ ಕೊರ್ಪುನ ಬೆನೆಡಿಕ್ಟ್ ಸೆರಾ ಮಹಾವೀರ ಬ್ಯಾಟರಿ ಸಂಸ್ಥೆದ ಪ್ರದೀಪ್ ಜೈನ್ ಸಂಸ್ಥೆಗೆ ಎಡ್ಡೆಪು ಬಯಕುನ
ಹಿತೈಷಿ ರಮೇಶ್ ಶೆಟ್ಟಿ, ಲಲಿತಾ ಕಲಾ ಸಂಘದ ಸಂಯೋಜಕರು ಮಲ್ಲಿಕಾರಾವ್, ವಿದ್ಯಾರ್ಥಿ ನಾಯಕಿ ಸುಶಾಂತ್, ಕಾರ್ಯಂತರ ಪ್ರಜ್ವಲ್, ಜತೆ ಕಾರ್ಯಂತರ ಸುಜನ್ ಶೆಟ್ಟಿ ಉದಿಪಾನ ಕಾರ್ಯಕ್ರಮ ಇಟ್ಟರು. ನಮ್ಮಡ ಎತ್ತೆ ಸಂಪತ್ತಿತ್ತನಲ್ಲ ಒಂಜಿ ಆಸ್ತಿ ಮಲ್ತಿತ್ತನಲ್ಲ ಅವೇನು ನಂಗೆ ಮಾರೋಲಿಗೆ ಬಂಗಾರ ಮಲ್ತಿತ್ತನಲ್ಲ ಅವೇನು ಕಷ್ಟದ ಕಾಲಗು ಮಾರೋಲಿಗೆ ಅಣ್ಣ ಒಂಜಿ ಮನುಷ್ಯನ ಕಂಡರಾವಂದಿನ ಸಂಪತ್ತು ಬಂದಾಗ ಆಯೇ ಕಲ್ತಿನ ವಿದ್ಯೆ ಬೊಕ್ಕ ಕಲೆ ಮಾತರಾಗೆ ಅವೇನು ಎರೆಗಲ ಕಂಡರ ಪೂಜೆಗೆ ಅವು ಒಂಜಿ ವೇಳೆ ಕಾಪಿ ಆಂಡಲ ಬೊಕ್ಕ ಆಯ ಕೂಡ ಅವೇನು ಬೇತೆ ರೀತಿಡು ಕಲಾವಿದೆ ಆದಪ್ಪು ಕಲೆಟ ಆದಪ್ಪು ಕೂಡ ಆಯ್ಗೆ ಕ್ರಿಯೇಟ್ ಮಲ್ಬೋಲ್ಗೆ ಅಂಚಾದು ಮಲ್ಲ ಸಂಪತ್ತು ಹೊಂದ್ಕೊಂಡ ವಿದ್ಯಾ ಸಂಪತ್ತಲ್ಲ ಬೊಕ್ಕ ಕಲೆಲ್ಲ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ, ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ ಅಂತ ಆಗಲೇ ನಮ್ಮಲ್ಲಿ ಸಮಸ್ಯೆ ಬಂದದ್ದು. ಯಾತಕ್ಕಾಗಿ ಇನ್ನೊಂದು ಕಾಲೇಜಿನ ಮಕ್ಕಳ ಪ್ರದರ್ಶನ ಮಾಡೋದಕ್ಕೋಸ್ಕರ ನಾವು ಯಾಕೆ ಶ್ರಮ, ಸಮಯ, ಹಣ ಎಲ್ಲ ವ್ಯರ್ಥ ಮಾಡಬೇಕು ಎನ್ನುವಂತಹ ಪ್ರಶ್ನೆಗಳು ಬಂತು. ನಾನು ಒಂದೇ ಮಾತಾಗ ಹೇಳಿದ್ದು, ಬಾವಿಯ ಒಳಗಿನ ಕಪ್ಪೆಗೆ ಬಾವಿಯ ಜಗತ್ತು ಅಂತ ತಿಳ್ಕೊಂಡಿರ್ತದೆ. ನಮ್ಮ ಕಾಲೇಜಿನ ಮಕ್ಕಳ ಪ್ರತಿಭೆ ಏನು ಅನ್ನೋದು ನಮಗೆ ಗೊತ್ತಿರ್ತದೆ. ನಮ್ಮ ಕಾಲೇಜಿನ ಮಕ್ಕಳಲ್ಲಿ ನೀವು ಅದನ್ನು ಇಂಟರ್ ಕಾಲೇಜ್ ಲೆವೆಲ್ನಲ್ಲಿ ಎಕ್ಸ್ಪೋಸ್ ಮಾಡದೇ ಇದ್ದರೆ ಅವರಿಗೆ ಅವರ ಪ್ರತಿಭೆಯ ಲಿಮಿಟೇಷನ್ನು ಗೊತ್ತಿರೋದಿಲ್ಲ, ಅವರ ಪ್ರತಿಭೆಯ ಸಾಮರ್ಥ್ಯ ಕೂಡ ಗೊತ್ತಾಗೋದಿಲ್ಲ. ಆದ್ದರಿಂದ ನನಗೆ ನಮ್ಮ ಕಾಲೇಜಿನ ಮಕ್ಕಳನ್ನು ಹೊರತುಪಡಿಸಿ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದೆ. ಕುಡ್ಲ ಕೊಡಿಯಾಲ ಬೈಲ್ದ ಎಕ್ಸ್ಪರ್ಟ್ ಬರವು ಸಂಸ್ಥೆ 12ನೇ ಕ್ಲಾಸ್ ಪರೀಕ್ಷೆಡು ಮಲ್ಲ ಸಾಧನೆ ಮಂತದಿದ್ದದು ವಿಜ್ಞಾನ ವಿಭಾಗಡು ನಂದನ್ ನಾಯಕ್ ಬಕ ಸಮನ್ಯು ಎಸ್ ಶೆಟ್ಟಿ ಐನುತ್ತ ಸೊನ್ಪತೆನ್ಮ ಮಾರ್ಗದೇದೇರು. ಕುಡ್ಲ ಕೊಡಿಯಾಲ ಬೈಲ್ದ ಎಕ್ಸ್ಪರ್ಟ್ ಬರೋ ಸಂಸ್ಥೆ ಬೊಕ್ಕರ ಮಲ್ಲ ಸಾಧನೆ ತೋಜ ತಂಡ 12ನೇ ಕ್ಲಾಸ್ ಪರೀಕ್ಷೆಡು ವಿಜ್ಞಾನ ವಿಭಾಗಡು ನಂದನ್ ನಾಯಕ್ ಬಕ ಸಮನ್ಯು ಎಸ್ ಶೆಟ್ಟಿ ಐನುತ್ತ ಸೊನ್ಪತೆನ್ಮ ಮಾರ್ಗದೇದೇರು. ಅಂಚನೆ ಅದಿತಿ ರೆಡ್ಡಿ, ದೀಕ್ಷಾ ಶನೆ, ಅಮೋಘ ಬಿ ಲೋಕ ಬಕ ಶುಶಾನ್ ನಾರಾಯಣ ಬಿಲ್ಲವ ಐನುತ್ತ ಸೊನ್ಪತ್ತಾಜ್ ಮಾರ್ಗದೇತದು ಮಲ್ಲ ಸಾಧನೆ ತೋಜಾದರ. ಸಾಧನೆ ಮಲ್ತಿನ ಸಂಸ್ಥೆದ ಬರವು ಕಲ್ಪನಕ್ಲಿಗ್ ಎಕ್ಸ್ಪರ್ಟ್ ಸಮೂಹ ಸಂಸ್ಥೆಲನ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಒತ್ತು ಗುರುಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಮೆಚ್ಚುಗೆ ತೆರಿಪಾದಿರ. ಎಡ್ಡೆ ಸಾಧನೆ ಮಲ್ತಿನ ಹಿಡಿದವರ ಕಾಲೇಜು ಗುರುವಾರ ಸಂಭ್ರಮದ ವಾತಾವರಣ ಮೂಡಿದಿತ್ತಂಡ. ಸಾಧನೆ ಮಲ್ತಿನ ನಂದನ್ ನಾಯಕ್ ಬಕ ಸಮನ್ಯು ಎಸ್ ಶೆಟ್ಟಿ ತಂಕ್ಲೆ ಕಾಲೇಜ್ ಆಡಳಿತ ಮಂಡಳಿ ಬರವು ಕಲ್ಪಂನ ಕ್ಲುಕರ್ನ ಮಾರ್ಗದರ್ಶನ ನೆಂಪು ಮಲ್ತೊಂಡ್ಯರ. ಇಲ್ಲಲ್ದ ಕ್ಲುಕರ್ನ ಸಾಕಾರ ದೋಸ್ತಿಲೆನ ಮಾರ್ಗದರ್ಶನ ನಡೆದು ಈ ಸಾಧನೆ ಮಲ್ದ ಅಂದು ಪಂಡ್ಯರ. ಎಕ್ಸ್ಪರ್ಟ್ ಕಾಲೇಜದ ಐಟಿ ನಿರ್ದೇಶಕರ ಅಂಕುಶ್ ನಾಯಕ್ಲ ಸಂಸ್ಥೆದ ಬರವು ಕಲ್ಪನಕ್ನ ಸಾಧನೆಯನ್ನು ಪುಗಾಡ್ದಿರ. ರಿಸಲ್ಟ್ 598 ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಷ್ಟೇ ಬಂತು, ಹೆಚ್ಚು ಕಡಿಮೆ ಆಗಲಿಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿದೆ, ಎಲ್ಲ ಎಫರ್ಟ್ಸ್ ಹಾಕಿದ್ದು ಸರಿ ಆಯಿತು ಅಂತ ಅನ್ಕೊಂತೀನಿ. ಫ್ಯೂಚರಲ್ಲಿ ಮುಂದೆ ನೀಟ್ ಕ್ರ್ಯಾಕ್ ಮಾಡಿ ಒಳ್ಳೆ ಡಾಕ್ಟರ್ ಆಗುವಂತ ಇದ್ದೀನಿ. ಅದಕ್ಕೂ ಇಲ್ಲಿಂದನೇ ಕೋಚಿಂಗ್ ತೊಗೊಂಡಿದ್ದೀನಿ. ಸೊ ಹೋಪ್ಫುಲಿ ಎಲ್ಲ ಒಳ್ಳೆ ಆಗುತ್ತೆ. ಕಾಲೇಜವರು ಅಂದರೆ ತುಂಬ ಒಳ್ಳೆ ಶೆಡ್ಯೂಲ್ ಹಾಕಿ ಕೊಟ್ಟಿದ್ದಾರೆ. ಅಂದರೆ ಡೌಟ್ ಕ್ಲಾರಿಫಿಕೇಷನ್ ಹಾಕಿದ್ರು, ಸ್ಟಡಿ ಆರ್ ಕೊಟ್ಟಿದ್ರು, ಆಮೇಲೆ ಟೀಚರ್ಸ್ ಎಲ್ಲ ತುಂಬ ಒಳ್ಳೆ ಇದ್ದಾರೆ. ನಾನು ಒಳ್ಳೆ ಡಾಕ್ಟರ್ ಆಗಬೇಕು ಮತ್ತು ಸಮಾಜ ಸೇವೆ ಮಾಡಿ. ನಾನು ಐ ಆಮ್ ಒರಿಜಿನಲಿ ಫ್ರಮ್ ಸುಳ್ಯ. ಸೊ 2 years ಫಾರ್ ಸ್ಟಡಿಯಿಂಗ್ ಇನ್ ಎಕ್ಸ್ಪರ್ಟ್ ಐ ಹ್ಯಾವ್ ಕಮ್ ಟು ಮ್ಯಾಂಗ್ಳೂರ್. ಕಾಲೇಜ್ ನೀಟ್ ಕ್ರ್ಯಾಕ್ ಮಾಡಿ ಒಂದು ಒಳ್ಳೆ ಗೌರ್ಮೆಂಟ್ ಕಾಲೇಜ್ ಅಷ್ಟೇ. ತುಂಬ ಖುಷಿಯಾಗಿದೆ ಸರ್ ಅವನ ಅಚೀವ್ಮೆಂಟ್. ಅವನಿಗೆ ಬೋರ್ಡ್ಸ್ ಎಕ್ಸಾಮಲ್ಲಿ ತುಂಬ ಹೋಪ್ಸ್ ಇತ್ತು, ಒಳ್ಳೇದು ಮಾಡಿದ್ದಾನೆ, ಒಳ್ಳೆ ಮಾರ್ಕ್ಸ್ ಬರ್ತದೆ ಅಂತ. ಅದರ ಪ್ರಕಾರನೇ ಅವನಿಗೆ ಅಚೀವ್ ಮಾಡಿದ್ದಾನೆ. ಒಳ್ಳೆ ಡೆಡಿಕೇಶನ್ ಇತ್ತು ಅವನಲ್ಲಿ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಒಂದೇನೆಂದರೆ ಪ್ರತಿ ವರ್ಷವೂ ನಮ್ಮ ಮಕ್ಕಳು ಒಳ್ಳೆ ಮಾಡ್ತಾ ಇದ್ದಾರೆ. ಈ ವರ್ಷವೂ ಕನ್ಸಿಸ್ಟೆಂಟ್ ಆಗಿ ಏನೋ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ದಿಸ್ ಇಸ್ ನಾಟ್ ಅ ಫ್ಲೂಕ್. ಅದು ಪ್ರತಿ ವರ್ಷ ಹೇಗೆ ಬರ್ತಾ ಇದೆ ಅಂದರೆ ಆ ಒಂದು ನಾವು ಏನೋ ಒಂದು ಅಕಾಡೆಮಿಕ್ ಒಂದು ಪ್ಲ್ಯಾನಿಂಗ್ ಮಾಡಿದ್ದೇವೆ. ಆ ಪ್ಲ್ಯಾನಿಂಗನ್ನು ಇಟ್ ಈಸ್ ಕೆಪ್ಟ್ ಇನ್ ಮೈಂಡ್ ದಟ್ ಮಕ್ಕಳು ಅವರ ಏನು ಪೊಟೆನ್ಷಿಯಲ್ ಇದೆ ಅದನ್ನು ರೀಚ್ ಆಗಬೇಕು ಅನ್ನೋದು, ಅದಕ್ಕಿಂತ ಒಳ್ಳೆ ಪರ್ಫಾರ್ಮ್ ಮಾಡಬೇಕು ಅನ್ನೋದು. ಸೊ ನಮ್ಮದು ಟೀಚರ್ಸ್ ಆರ್ ವೆರಿ ಡೆಡಿಕೇಟೆಡ್. ಮಕ್ಕಳು ತುಂಬ ಶ್ರಮ ಪಡ್ತಾರೆ. ನಾವು ಹಾರ್ಡ್ ವರ್ಕಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಅಕಾಡೆಮಿಕ್ಸ್ ಜೊತೆ ಅವರ ಏನು ವ್ಯಾಲ್ಯೂಸ್ ಇದೆ ಅದು ಡೆವಲಪ್ ಆಗಬೇಕಂತ. ಯಾಕಂದರೆ ಒಂದು ಕಲಿಯುವ ಒಂದು ಹ್ಯಾಬಿಟ್ ಏನಿದೆ ಅದು ಒಳ್ಳೆ ಡೆವಲಪ್ ಆದರೆ ದೆನ್ ಡೆಫಿನೆಟ್ಲಿ ಅವರು ಏನು ಮಾಡಿದ್ರು ಅದರಲ್ಲಿ ಒಳ್ಳೇದು ಮಾಡ್ತಾರೆ. ರಾಜ್ಯದ 12ನೇ ಕ್ಲಾಸ್ ಪರೀಕ್ಷೆದ ಪಾಸ್ ಫೇಲ್ ಗುರುವಾರ ಗೊತ್ತು ಮಂತದಿತ್ತದ ಒಡಿಪು ಜಿಲ್ಲೆ ಕಾರ್ಲದ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜದ ವಿಜ್ಞಾನ ವಿಭಾಗದ ವೈಷ್ಣವಿ ಕುಲಕರ್ಣಿ ಬೊಕ್ಕ
ಚೈತ್ರಿಕಾ ಚೌಧರಿ ಪನ್ಪನ ಇರುವೆರು ಪೊಣ್ಣಲು 597 ಸಮಾನ ಮಾರ್ಕ್ ದೇದೇರು. ರಾಜ್ಯದ 12ನೇ ಕ್ಲಾಸ್ ಪರೀಕ್ಷೆದ ಪಾಸ್ ಫೇಲ್ ಗುರುವಾರ ಗೊತ್ತು ಮಲ್ತದಿದ್ದದು ಉಡುಪಿ ಜಿಲ್ಲೆ ಕಾರ್ಲದ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಿದ ವಿಜ್ಞಾನ ವಿಭಾಗದ ವೈಷ್ಣವಿ ಕುಲಕರ್ಣಿ ಬೊಕ ಚೈತ್ರಿಕಾ ಚೌಧರಿ ಪನ್ಪನ ಇರುವೆರು ಪೊಣ್ಣಲು 597 ಸಮಾನ ಮಾರ್ಕ್ ದೇದೇರು. ದಕ್ಷಿಣ ಕನ್ನಡ ಜಿಲ್ಲೆ ಕಲ್ಲಡ್ಕದ ಶ್ರೀರಾಮ ಪದವಿ ಪೂರ್ವ ಕಾಲೇಜಿದ ಪ್ರೀತೇಶಿಗೆ 594 ಮಾರ್ಕ್, ವಾಸವಿ ಬೊಕ ಭೂಷಣ್ಗೆ ವಿಜ್ಞಾನ ವಿಭಾಗಡು 593 ಸಮಾನ ಮಾರ್ಕ್ ಬೈದಂಡು. ದೇರ್ಲಕಟ್ಟೆ ಕಣಚೂರು ಮಹಿಳಾ ಪದವಿ ಪೂರ್ವ ಕಾಲೇಜು ಪರೀಕ್ಷೆಡು 99% ಪಾಸ್ ಆತಂಡು. ಪರೀಕ್ಷೆಗೆ ಹಾಜರಾಯಿನ 218 ಪೊಂಜೋಕ್ಲೆಡು 58 ಜನ ಬಾರಿ ಎಡ್ಡೆ ಶ್ರೇಣಿಡು ಬೊಕ 132 ಪೊಂಜೋಕ್ಲು ಎಡ್ಡೆ ಶ್ರೇಣಿಡು ಪಾಸ್ ಆತಿರು. ವಿಜ್ಞಾನ ವಿಭಾಗ PCMBಡು ಅನ್ಫಾ ಮರಿಯಂ 581 ಮಾರ್ಕ್, ಸಾರಾ ಸೈಮಾ 579 ಮಾರ್ಕ್ ದೇದಿರು. ವಾಣಿಜ್ಯ ಕಂಪ್ಯೂಟರ್ ಸೈನ್ಸ್ಡ್ 30 ಪೊಂಜೋಕ್ಲು ಬಾರಿ ಎಡ್ಡೆ ಶ್ರೇಣಿಡು ಪಾಸ್ ಆತಿರು. ಅಲಿನಾ ಆಯಿಷಾ 588, ಶರೋನ್ ಸಲೋನಿ ಮಾಬಿನ್ 580 ಮಾರ್ಕ್ ದೇದಿರು. ವಾಣಿಜ್ಯ ವಿಭಾಗಡು ಒಡ್ತಿ ಅಮೀನಾ ಹಸ್ನಾ ಹನೀಫ್ 87% ಮಾರ್ಕ್ ಪಡೆದು ಬಾರಿ ಎಡ್ಡೆ ಶ್ರೇಣಿಡು ಪಾಸ್ ಆತಿರು. ಕಲಾ ವಿಭಾಗಡು 50 ಪೊಂಜೋಕ್ಲು ಎಡ್ಡೆ ಶ್ರೇಣಿಡು ಪಾಸ್ ಆತಿರು. ಹಲಿಮತ್ ರಮೀಜಾ 574 ಬೊಕ ಹಿಮಾ ಜೈನಬ 548 ಮಾರ್ಕ್ ದೇದಿರು. ಬಂಟರ್ನಯನೆ ನಾಡವೇರ್ನ ಮಾತೃ ಸಂಘ ವರ್ಷಲ ಬಹಿರಂಗ ಅಧಿವೇಶನ ಪ್ರಶಸ್ತಿ ಕೊರ್ಪನ ಬೊಕ ಸಮ್ಮನದ ಲೇಸನ ನಡಪಾಂದಿತದ ಈ ವರ್ಷದ ಕಾರ್ಯಕ್ರಮ ಏಪ್ರಿಲ್ 14 ಕುಡ್ಲದ ಪುರಭವನ ನಡಪರೆ ಉಂಡೊಂದು ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿಪ್ಪಂತೆರ. ಬಂಟರ್ನಯ್ಯಾನೆ ನಾಡವೇರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಕುಡ್ಲಾಡಿ ಸುದ್ದಿ ಕುಟೋಡು ಪಾತಿರ್ದು 118 ವರ್ಷ ಇತಿಹಾಸ ಒಪ್ಪನ ಸಂಘದ ಬಹಿರಂಗ ಅಧಿವೇಶನ ಪ್ರಶಸ್ತಿ ಕೊರ್ಪನ ಬೊಕ ಸಮ್ಮನದಲ್ಲಿ ವರ್ಷಲ ನಡಪ ಹೊಂದಿತ್ತದ ಈ ವರ್ಷದ ಕಾರ್ಯಕ್ರಮ ಏಪ್ರಿಲ್ 14 ಕುಡ್ಲದ ಪುರಭವನ ನಡಪರೆ ಉಂಡೊಂದು ಪಂಡಿರ ಐತರ ಕಾಂಡ ಒರಂಬೇಕ ಕಾರ್ಯಕ್ರಮ ಶುರುವಾಪುಂಡು ಹೈಕೋರ್ಟ್ ನ್ಯಾಯಾಧೀಶರು ವಿಶ್ವಜಿತ್ ಶೆಟ್ಟಿ ಸವಣೂರು ಬೊಕ ರಾಜೇಶ್ ರೈ ಕಳ್ಳಂಗಳ ಮಲ್ಲಬಿನ್ನರಾದ ಪಾಲ್ದಿತೊನೆರಂದು ಪಂಡಿರ. ಡಾಕ್ಟರ್ ಕೊಡಿಯಾಣ ನಾಗಪ್ಪ ಆಳ್ವ ಬೊಕ ಕಲ್ಯಾಣಿ ಆಳ್ವ ನೆಂಪುಗಾದ ಬೇತೆ ಬೇತೆ ಕ್ಷೇತ್ರಡು ಸಾಧನೆ ಮಲ್ತಿನಕ್ಲೆಗೆ ಪ್ರಶಸ್ತಿ ಕೊರ್ಪನ ಸಮ್ಮನ ಮಲ್ಪನ ಕಾರ್ಯಕ್ರಮ ನಡಪುಂಡು ಕಲಾಕ್ಷೇತ್ರದ ಸಾಧನೆಗೆ ಯಕ್ಷಗಾನ ಮೇಳದ ಸಂಚಾಲಕರು ಪಿ ಕಿಶನ್ ಹೆಗ್ಡೆರೆಗೆ ಕೊಡಿಯಾಲಗುತ್ತು ಭಾಸ್ಕರ್ ರೈ ಸಮ್ಮನದ ಮರ್ಯಾದೆ ಮಲ್ಪನಂದು ಅಜಿತ್ ಕುಮಾರ್ ರೈ ಮಾಲಾಡಿ ಬಂಡೇರು. ಸಂಘದ ಒತ್ತು ಗುರುಕಾರ್ಯರು ಕಾವು ಹೇಮನಾಥ ಶೆಟ್ಟಿ ಪ್ರಧಾನ ಕಾರ್ಯಂತರ ಸಂಪಿಕೆದಡಿ ಸಂಜೀವ ಶೆಟ್ಟಿ ಇಂಚ ಪದಾಧಿಕಾರಿಗಳು ಸುದ್ದಿ ಕೊಟ್ಟಿದ್ದಾರೆ. ಬಂಟರೆಯಾನೆ ನಾಡವರ ಮಾತೃ ಸಂಘದ ವತಿಯಿಂದ ನಿರಂತರವಾಗಿ 118 ವರ್ಷಗಳಿಂದಲೂ ಬಹಿರಂಗ ಅಧಿವೇಶನ ನಡೆಯುತ್ತಾ ಬರ್ತದೆ. ಮುಖ್ಯವಾಗಿ ಈ ಸಾರಿಯ ವಿಶೇಷತೆ ಏನೆಂದರೆ ನಮ್ಮ ಈ ಬಹಿರಂಗ ಅಧಿವೇಶನವು 12ನೇ ತಾರೀಕಿನಂದು ಟೌನ್ ಹಾಲ್ನಲ್ಲಿ ನಡೆಯಲಿಕ್ಕಿದೆ. 9:30 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಕರ್ನಾಟಕ ನ್ಯಾಯಾಲಯದ ಉಚ್ಚ ನ್ಯಾಯಮೂರ್ತಿಗಳಾದ ವಿಶ್ವಜಿತ್ ಶೆಟ್ಟಿಯವರು ಹಾಗೂ ಉಚ್ಚ ನ್ಯಾಯಮೂರ್ತಿಯವರಾದ ರಾಜೇಶ್ ರೈ ಅವರು ಅತಿಥಿಗಳಾಗಿರ್ತಾರೆ. ನಮ್ಮ ಸಚಿವರಾಗಿದ್ದ ಮಹಾನ್ ವ್ಯಕ್ತಿಯಾಗಿದ್ದ ಡಾಕ್ಟರ್ ನಾಗಪಾಲ್ವರ ಮಗ ಮೋಹನ್ ದೇಸಾಯಿ ಸ್ಥಾಪಿಸಿದ ದತ್ತಿ ನಿಧಿಯಿಂದ ಒಂದು 8 ಮಂದಿಗೆ ನಾವು ಚಿನ್ನದ ಪದಕವನ್ನು ಕೊಡುತ್ತಿದ್ದೇವೆ. ಅದೇ ರೀತಿ ಸಂಘದ ವತಿಯಿಂದಲೂ ಪದಕಗಳನ್ನು ಕೊಡುತ್ತಿದ್ದೇವೆ. ಹಾಗೂ ಕೊಡಿಯಾಲ್ಗುತ್ತು ಭಾಸ್ಕರ್ ಅವರ ವತಿಯಿಂದಲೂ ಕಳೆಯ ವಿಷಯದಲ್ಲಿ ನಾವು ಪದಕವನ್ನು ಸನ್ಮಾನವನ್ನು ಕೊಡುತ್ತಿದ್ದೇವೆ. ಹರೇಕಳ ಉಳಿದೊಟ್ಟುದ ನೇತ್ರಾವತಿ ಸುದೆಬರಿತ ಮುಗೇರ ಮಾರ್ಕಂಡುಡು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಾರಥ್ಯುಡು ಪೊಸ ಕಂಬಳ ಸುರುಮಲ್ತೊಂದುಲ್ಲೆರ ಹರೇಕಳ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಏಪ್ರಿಲ್ 15 ನಡಪರೆಯುತ್ತದೆ ಅಟ್ಟಣೆ ಸಾಗದಂಡು. ಉಳ್ಳಾಲ ತಾಲೂಕು ಪಾವೂರು ಹರೇಕಳ ಉಳಿದೊಟ್ಟುಡು ನೇತ್ರಾವತಿ ಸುದೆಬರಿತ ಮುಗೇರ ಮಾರ್ಕಂಡುಡು ದೇರ್ಲಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಗುರುಕಾರ್ಯರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಾರಥ್ಯುಡು ಹೊಸ ಕಂಬಳ ಸುರುಮಲ್ತೊಂದುಲ್ಲೆರ. ಕಂಬಳದ ಕರೆಕಟ್ಟುನ ಸೇರಿದ ಕಂಬಳಗೂ ಸಂಬಂಧಪಟ್ಟದ ಮಾತಾ ಕಾರ್ಯಲ ಜಟ್ಪಟಾದ ನಡತೊಂದುಂಡು. ಸೂರ್ಯಚಂದ್ರ ಜೋಡಿಕೆರೆ ಕಂಬಳ ಸಮಿತಿ ಕಟ್ಟದಿದ್ದದ ಏಪ್ರಿಲ್ 15 ಶನಿವಾರ ಹರೇಕಳ ಸೂರ್ಯಚಂದ್ರ ಕಂಬಳ ನಡಪರೆಯುಂಡು. ಐಕ್ ಬಿಡ್ಸದ ಅಟ್ಟಣೆ ಸಾಗದಂಡು. ಹರೇಕಳ ಸೂರ್ಯಚಂದ್ರ ಜೋಡಿಕೆರೆ ಕಂಬಳ ಸಮಿತಿಗೆ ಗುರುಕಾರ್ಯರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಮರ್ಯಾದೆ ಗುರುಕಾರ್ಯರಾದ ಮೋಹನದಾಸ ರೈ ದೆಬ್ಬೇಲಿಗುತ್ತು, ಕಾರ್ಯಗುರುಕಾರ್ಯರಾದ ಮೋಹನದಾಸ ಶೆಟ್ಟಿ, ಪ್ರಧಾನ ಕಾರ್ಯಂತರಾದ ವಾಮನ್ ರಾಜ್ ಪಾವೂರು, ಪಣವದ ಗುರುಕಾರ್ಯರಾದ ಸುಧಾಕರ ಬೈತಾರ್, ಪ್ರಧಾನ ಸಂಚಾಲಕರಾದ ಕೆ ರವೀಂದ್ರ ರೈ ಕಲ್ಲಿಮಾರ್ ಸಮಿತಿಡುಲ್ಲೇರ. ಕನೆಪಲೈ ಅಡ್ಡಪಲೈ ಬಲ್ಲು ಮಲ್ಲು ಬೊಕ್ಕ ಇಲ್ಯ ನಾಯರ್ ಮಲ್ಲ ಬೊಕ್ಕ ಇಲ್ಯ ಇಂಚ ಆಜು ವಿಭಾಗದ ಪಂತೈತದ ಅಡ್ಡಪಲೈ ಬಲ್ಲು ಮಲ್ಲ ನಾಯರ್ ಮಲ್ಲ ವಿಭಾಗದ ಪಂತೊಲೆಗೆ ಒಂಜಿ ಬೊಕ್ಕ ಅರ್ಧಪ ಒಂದಂಚ ಇನಾಮು
ಮೂಜಿಬೊಕ್ಕ ನಾಲನೇ ಇನಾಮಗು ಪಣವು ಬೊಕ್ಕ ಟ್ರೋಫಿ ಬಲ್ಲು ಎಲ್ಯ ಬೊಕ್ಕ ನಾಯರ್ ಎಲ್ಯ ವಿಭಾಗದೈಕ್ ಅರ್ಧ ಬೊಕ್ಕ ಕಾಲು ಒಂದಂಚ ಇನಾಮು ಮೂಜಿಬೊಕ್ಕ ನಾಲನೇ ಇನಾಮಗು ಪಣವು ಬೊಕ್ಕ ಟ್ರೋಫಿ ದೀತೆರ ಸುರುತ್ತ ವರ್ಷದ ಹೊಸ ಕಂಬಳದ ಬಗೆತ ಸಮಿತಿದ ಗುರುಕಾರ್ಯರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮ ಕುಡ್ಲದೊಟ್ಟಿಗೆ ಪಾತಿಡ್ದು ಮಾಹಿತಿ ಕೊರಿಯರು. ನಮ್ಮ ಕುಡ್ಲದ ಈ ಉಲ್ಲಾಲ ತಾಲೂಕದ ಈ ಹರೇಕಲ ಗ್ರಾಮದ ಬರ್ಪಿನ 1 ಏಪ್ರಿಲ್ 18 ತಾರೀಕಿಗೆ ನಮ್ಮ ಸೂರ್ಯಚಂದ್ರ ಜೋಡುಕರೆ ಕಂಬಲ ನಡಪೆರಂಡು ಬಹಳ ಮುಖ್ಯವಾದ ಎಂಕಲ್ನ ಮೂಜಿ ಗ್ರಾಮ ಒಂಜಿ ಮಾಗಣೆ ಪಂಡದ ಎಂಕಲು ಪನ್ಪುಣಂಚಿನ ವಾಡಿಕೆ ಈ ಮೂಜಿ ಗ್ರಾಮ ಒಂಜಿ ಮಾಗನೆಡು ಸುರೂತ ನಮ್ಮ ಈ ಭಾಗದ ಇತಿಹಾಸಡು ಈ ಕಂಬಳ ನಡಪುನಿ ಪ್ರಪ್ರಥಮ ಬಾರಿಗೆ ಈ ಸಂದರ್ಭಡು ಎಂಕಲ್ನ ಈ ಹರೇಕಲ ಗ್ರಾಮದ ಎಂಕಲ್ನ ಉಳಿದೊಟ್ಟುದ ಆ ಒಂಜಿ ಜಾಗಡು ಈ ಕಂಬಳ ನಡಪುಣಂಚಿನ ವ್ಯವಸ್ಥೆ ಇತ್ತೇನೆ ಭಾರಿ ಶೋಕದ ತಯಾರಿದ ವ್ಯವಸ್ಥೆಯಲ್ಲಿ ಪೂರ ಆವೊಂದುಂಡು ಬಹಳ ಮುಖ್ಯವಾದ ಕಂಬಳದ ಕರೆತ ಬೇಲೆ ಇತ್ತೇನೆ ಮಾತಾದು ಮುಂಜಿ ಮುಗಿತಲದ ಹಂತಕ್ಕೆ ಬರೋನುಂಡು ಒಂಜಿ 140 ಮೀಟರ್ ಉದ್ದ ಒಂಜಿ 18 ಫೀಟ್ ಅಗಲದ ರಡ್ ಜೋಡು ಕರೆಯನ್ನು ನಿರ್ಮಾಣ ಮಾಡ್ಪುನಂಚಿನ ಕೆಲಸ ಭಾರಿ ತ್ವರಿತಗತಿಡು ಆವೊಂದುಂಡು ಭಾಳ ಖುಷಿ ಆಪುಂಡು ದಯಾಂತ ಪನ್ನಾಗ ಯಾನು ಎಣ್ಣಿದಿಜ್ಜಿ ಈ ರೀತಿದ ಒಂದು ವ್ಯವಸ್ಥೆ ಕಂಬಳದ ವ್ಯವಸ್ಥೆ ಆಪುಂಡು ಪಂಡದು ಯಾನು ಕಂಬಳ ಮನ್ಪು ಅಂದ್ರೆ ನಮ್ಮ ಊರು ಎಣ್ಣೆ ಎಣ್ಣಿದಿಜ್ಜಿ ಅದನ್ನ ಒಂಜಿ ದೈವದ ಆಶೀರ್ವಾದನ ಅತನ ನಮ್ಮನಂಚಿನ ಮಾತ ದೇವರನ ಒಂಜಿ ಅಭಯನ ಒಟ್ಟು ಕಂಬಳದ ತಯಾರಿ ಆವೊಂದುಂಡು ಬಹಳ ಮುಖ್ಯವಾದ ಈ ಒಂಜಿ ಕಂಬಳ ಎಂಗಳು ಪುದರ್ದಿತ್ತ ಸೂರ್ಯಚಂದ್ರ ಜೋಡುಕರೆ ಕಂಬಳ ಅಂದು ಒಂಜಿ 2017 2016 ಮುಟ್ಟ ಯಾನು ತಲಪಾರೆಡು 2 ಪುದರ್ಡು ಯಾನು ಕಂಬಳ ಮನ್ಪಜಿತ್ತೆ ಐದು ಬಕ್ಕ ಕಾರಣಾಂತರದ ತಲಪಾಡು ಎಂಗೆ ಕಂಬಳ ಮಂಪೆ ರಾಯ್ಜಿ ಅಂಡ್ ಅವು ಕಂಬಳ ಮನ್ಪೋಡು ಮಂಪಿನ ಮನಸ್ಸು ಹೆಂಗೆ ಕಿತ್ತಂಡು ಆನ ಇತ್ತೈಕ್ ನಮ್ಮ ಹಿರಿಯಕ್ಕಲು ಪನ್ನಕ್ಕೆ ಒಯ್ಕಲ ಕಾಲ ಕೂಡ್ದು ಬರಡುಗೆ ಇತ್ತ ಕಾಲ ಕೂಡ್ದು ಬೈದು ಆಯ್ತು ತಯಾರಿ ಯಾವೊಂದುಂಡು ನಮ್ಮ ಕಂಬಳದ ನಮ್ಮ ಸಮಿತಿಲ ಐಕ್ ಭಾರಿ ಶೋಕದ ಒಂಜಿ ಎಂಕ್ಲಿಗೆ ದಿನನೂ ಕೊರ್ದು ಎಲ್ಲಂಜದ 18 ತಾರೀಕು ಕಂಬಳ ನಡಪೆರಂಡು. ಒಡಿಪು ಜಿಲ್ಲೆ ಕಟಪಾಡಿ ಮೂಡಬುಟ್ಟುಡು ಧರ್ಮ ದೈವಲಿಗೆ ಗಡ್ದದ ನೇಮ ನಡಪಾದಿತ್ತದು ಗುರುವಾರ ಈಶ್ವರ ಕುಮಾರ ದೈವದ ನೇಮ ನಡತಂಡ. ಒಡಿಪು ಜಿಲ್ಲೆ ಕಟಪಾಡಿ ಮೂಡಬುಟ್ಟುದ ಸರಳ ಜುಮಾದಿ ಬಂಟ ಅಂಬಾಡಿ ಮರ್ಲು ಜುಮಾದಿ ಬಂಟ ಪೊಸಾರ್ ಕಾಂತಿರಿ ಜುಮಾದಿ ಬಂಟ ಬಕ ಈಶ್ವರ ಕುಮಾರ ದೈವಲೆಗೆ ಗಡ್ವಾಡ ನೇಮ 2 ದಿನ ಅಟ್ಟಣೆ ಮಂತದಿತ್ತೆರ 2ನೇ ದಿನ ಗುರುವಾರ ಕಾಂಡೆ ಪೊಸಾರ್ ಕಾಂತಿರಿ ಜುಮಾದಿ ಬಂಟ ದೈವಲೆಗೆ ನೇಮ ಕೊಡ್ದು ಬೈಯಗ ಪೊಸಾರ್ ಈಶ್ವರ ಕುಮಾರನ ನೇಮ ನಡತಂಡ. ದೈವಸ್ಥಾನದ ಆಡಳಿತ ಮುಕ್ತೇಸರರ ಮೂಡುಬಿಟ್ಟ ಅಂಬಾಡಿ ಬಕ ಪೊಸಾರ್ ಗ್ರಾಮದಗ್ಲು ಊರು ಪರವೂರ್ಲೆನ 10 ಸಮಸ್ತೆರು ಬೈಯಡ್ದು ರಾತ್ರಿ ನಡತಿನ ಈಶ್ವರ ಕುಮಾರ ದೈವದ ನೇಮತುದು ಇಂಬು ನಟೊಂದು ಬೂಲ್ಯ ಪ್ರಸಾದ ದೆತ್ತೊಂಡೆರ. ಬೆಳ್ತಂಗಡಿ ಮಚ್ಚನ ಗ್ರಾಮದ ಬಳ್ಳಮಂಜ ಶ್ರೀ ಮಹಾತೋಭಾರ ಅನಂತೇಶ್ವರ ಸ್ವಾಮಿ ದೇವಸ್ಥಾನಡು ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಹೊಸ ಬ್ರಹ್ಮತೇರಡು ಬ್ರಹ್ಮ ರಥೋತ್ಸವ ಭಾರಿ ಸಂಭ್ರಮಡು ನಡತಂಡ.
ಬೆಳ್ತಂಗಡಿ ಮಚ್ಚಿನ ಗ್ರಾಮದ ಪುದರ್ಪುಯಿ ಕಾರ್ಣಿಕದ ಕ್ಷೇತ್ರ ಬೆಳ್ಳಮಂಜ ಶ್ರೀ ಮಹಾತೋಭಾರ ಅನಂತೇಶ್ವರ ಸ್ವಾಮಿ ದೇವಸ್ಥಾನದ ವಾಸ್ತುಶಾಸ್ತ್ರ ರೀತಿಯ ಪಿರಕಟ್ಟದಿನ ಪೊಸ ಕೊಡಿಮರ ಪೊಸ ಬ್ರಹ್ಮ ತೀರಿಸೆಡ್ದು ಈಶ್ವರ ದೇವರನ ಪೊಸ ಶಿಲೆಕಲ್ಲದ ಮಂಟಪ ಗುಂಡದ ಸಮರ್ಪಣಾ ಪೂರ್ವಕ ಶ್ರೀ ಈಶ್ವರ ದೇವರನ ಲಿಂಗಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಬಕ ಪೊಸ ಬ್ರಹ್ಮ ತೇರಡು ಕಡೀಡ್ದ ಬ್ರಹ್ಮರಥೋತ್ಸವ ಗಡ್ದಡ್ ನಡತಂಡ ಕ್ಷೇತ್ರದ ತಂತ್ರೆ ದೇರೆಪೇಳ್ ಡಾಕ್ಟರ್ ಶಿವಪ್ರಸಾದ ತಂತ್ರೆ ಪೌರಹಿತ್ಯಡು ಕಾರ್ಯಕ್ರಮ ನಡತಂಡ ಬ್ರಹ್ಮಕಲಶ ನ್ಯಾಸ ಪೂಜೆ ಮಹಾಪೂಜೆ ರಥಕಲಶಾದ ಬಲಿಬಿದಾರ್ದ ಪಿಲಿಚಾಮುಂಡಿ ದೈವದ ಭೇಟಿ ಪೂರ್ವಕ ಪೊಸ ಬ್ರಹ್ಮ ತೇರಡು ದೇವರನ ಕಡೀಡ್ದ ಬ್ರಹ್ಮರಥೋತ್ಸವ ఒక మల్ల మట్టದ నుప్పు ప్రసాదాల నడతండ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ವಸಂತಗೌಡ ಮರಕಡ ಅನುವಂಶಿ ಆಡಳಿತ ಮುಕ್ತೇಸರಿರ ಡಾಕ್ಟರ್ ಎಂ ಹರ್ಷ ಸಂಪಿಗೆ ತಾಯ ಊರು ಪರ ಊರ್ಲೆನ ಭಕ್ತಿರಿ ಮಾತಾ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು ಶ್ರೀ ಅನಂತೇಶ್ವರ ಸ್ವಾಮಿನ ಇಂಬು ನಟೊಂದು ತೀರ್ಥ ಪ್ರಸಾದ ದೆತ್ತೊಂಡರ ಕ್ಷೇತ್ರಡು ವರ್ಷದ ಪಗ್ಗು ತಿಂಗೊಲ್ದ ಜಾತ್ರೆ ಏಪ್ರಿಲ್ 24 ಮೇ ಮೂಜಿಮುಟ್ಟ ನಡಪರೆಂಡು. ಪ್ರಾಣದೇವರನ ಆರಾಧನೆ ಅಗತ್ಯ ಮಲ್ಪಡೊಂದು ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರ ಒಡಿಪು ಇಂದ್ರಾಳಿದ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣಬಕ ನಾಗದೇವರನ ಪಿರಪ್ರತಿಷ್ಠೆ ಬ್ರಹ್ಮಕಲಶದ ಅಕೇರಿದ ಧಾರ್ಮಿಕ ಸಭೆಟಾರ್ ಆಶೀರ್ವಚನ ಕುರಿಯರು. ಒಡಿಪು ಇಂದ್ರಾಳಿದ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣದೇವಿಯರ ಬಕ ನಾಗದೇವಿಯರನ ಸಾನ್ನಿಧ್ಯದ ಪಿರಪ್ರತಿಷ್ಠೆ ಬ್ರಹ್ಮಕಲಶದ ಕೇರಿದ ಧಾರ್ಮಿಕ ಸಭೆಟ್ಟು ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ ಎತ್ಕೊಂಡು ಸುರುತ್ತ ಪಾತೆರ ಪಂಡ್ಯರ ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಧಾರ್ಮಿಕ ಸಭೆನ ಉದೀಪನ ಮಲ್ತದ ಆಶೀರ್ವಚನ ಕೊಡ್ದು ನಮ್ಮ ಬದುಕಿಗೆ ಉಸುಲು ಮುಖ್ಯ ಉಸುಲುದ ದೇವತೆ ಪ್ರಾಣದೇವಿರಿ ಜೆಂಡ ನಂಗೆ ಬದುಕೇ ಇಜ್ಜೆ ಅಂಚದ ಪ್ರಾಣದೇವರನ ಆರಾಧ್ಯಲ ಅಗತ್ಯ ಅಂದ ಪಂಡ್ಯರ ದುಂಬುದ ಮಂತ್ರಿಕೆ ಜಯಪ್ರಕಾಶ್ ಹೆಗ್ಡೆ ಪಾತಿರ್ದು ಊರುದ ದೇವಸ್ಥಾನ ಅಭಿವೃದ್ಧಿ ಮಲ್ಪನೇತ ಒಟ್ಟುಗು ಬೇನೆ ಬೇಚರಡುಪುನಕ್ಲ ಕಷ್ಟಡುಪುನಕ್ಲ ಸಮಸ್ಯೆಲೆಗೂ ಗುಮನ ಕೊರಡಾಯಿನ ಜವಾಬ್ದಾರಿ ನಮ್ಮ ಮಾತೆರ್ನಲ ಮಿತ್ತೊಂಡೊಂದು ಪಂಡೇರ ಜಿಲ್ಲೆದ ಭಜನಾ ಮಂಡಲದಕ್ಲಿನ ಕ್ಷೇತ್ರಗು ಲೆಪ್ಟಾದ ಭಜನೆ ಸಂಕೀರ್ತನೆಗೂ ಪುಣೇನ ಕುಶಲಾ ಪನ್ಪನರೆಗೆ ಮೆಚ್ಚಿಗೆದ ಮರ್ಯಾದೆ ಮಲ್ತೆರ ವಿದ್ವಾನ್ ವಾದಿರಾಜ ಕೊಲಕಾಡಿ ಧಾರ್ಮಿಕ ಪ್ರವಚನ ಕೊರಿಯರ ಕಾಂಚನ ಹೊಂಡೈ ಸಂಸ್ಥೆದ ಆಡಳಿತ ನಿರ್ದೇಶಕರು ಪ್ರಸಾದ್ ರಾಜ್ ಕಾಂಚನ್ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ತಾಲೂಕು ಸಮಿತಿ ಗುರುಕಾರ್ಯರು ರಮೇಶ್ ಕಾಂಚನ್ ಸ್ವದೇಶ್ ಸಮೂಹ ಸಂಸ್ಥೆದ ನಾಗೇಶ್ ಹೆಗ್ಡೆ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಭೂಪತಿ ಶೆಟ್ಟಿ ಇಂದ್ರಾಣಿ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಕುಶಲ ಶೆಟ್ಟಿ ಇಂದ್ರಾಳಿ ಅಶೋಕ್ ನಾಯ್ಕ್ ಗೋಪಾಲ ಭಟ್ ಯೋಗೀಶ್ ಭಟ್ ಸುಕುಮಾರ ಆಚಾರ್ಯ ಶೋಭಾ ಡಿ ಶೆಟ್ಟಿ ಸುರೇಶ್ ಶೆಟ್ಟಿಗಾರ್ ಧಾರ್ಮಿಕ ಸಭೆಟ್ಟಿತ್ತೆರ ಪ್ರದ್ಯುಮ್ನ ಭಟ್ ಸೌಮ್ಯ ಸಂದಾಯರ ಸಾಧನ ಭಟ್ ಕಾರ್ಯಕ್ರಮ ಸುಧಾರ್ತೆರ. ಧರ್ಮದ ಹಿಂದೆ ದೈವಿ ಶ್ರದ್ಧೆ ಎಂಬುದು ಬೇಕೇ ಬೇಕು ಅಂತ ಆಚರಣೆ ಯಾರಿಗೂ ಗೊತ್ತಾಗದಾಗೆ ಮಾಡಿದರೂ ಕೂಡ ಸರ್ವಸಾಕ್ಷಿಯಾದ ಭಗವಂತ ಇದ್ದಾನೆ ದೈವ ದೇವತೆಗಳು ಇದ್ದಾರೆ ಅಂತ ಯಾರಿಗೆ ಗೊತ್ತುಂಟೋ ಅವರು ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ. ತಪ್ಪಿ ಅನ್ಯಾಯ ಆದರೂ ಕೂಡ ಭಗವಂತನ ಹತ್ರ ಕ್ಷಮೆ ಕೇಳ್ತಾರೆ ಅಂತ ಆದರೆ ಇದಕ್ಕೇನು ಕಾರಣ ಅಂದರೆ ದೈವಿ ಶ್ರದ್ಧೆಯೇ ಕಾರಣ, ಆಸ್ತಿಕ್ಯ ಎಂಬ ಬುದ್ಧಿಯೇ ಕಾರಣ. ಆದ್ದರಿಂದ ಭಗವಂತನ ಅಸ್ತಿತ್ವದ ಮೇಲೆ ನಂಬಿಕೆ ಇರುವುದರಿಂದ ಮಾತ್ರ ಸಮಾಜ ಚೆನ್ನಾಗಿರಲಿಕ್ಕೆ ಸಾಧ್ಯ. ಅಂತಹ ದೈವ ದೇವತೆಗಳ ಶ್ರದ್ಧೆಯನ್ನು ಗಟ್ಟಿ ಮಾಡಬೇಕಾದ್ರೆ ಶ್ರದ್ಧಾ ಕೇಂದ್ರಗಳು ಗಟ್ಟಿ ಬೇಕು. ಶ್ರದ್ಧಾ ಕೇಂದ್ರಗಳು ಗಟ್ಟಿ ಇಲ್ಲದೆ ಶ್ರದ್ಧೆಯನ್ನು ಗಟ್ಟಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಎಳೆಯ ಮಕ್ಕಳನ್ನಾಗಿರ್ಬೋದು ಯಾರನ್ನೇ ಆದರೂ ಎಲ್ಲಿಯಾದರೂ ಒಂದು ಹೋಗಿ ನಮಸ್ಕಾರ ಮಾಡು ಪ್ರಾರ್ಥನೆ ಮಾಡು ಅಂತ ಹೇಳಬೇಕಾದ್ರೆ ಒಂದು ಬೇಕಲ್ಲ ಒಂದು ಜಾಗ, ಅದೇ ಶ್ರದ್ಧಾ ಕೇಂದ್ರಗಳು. ಆ ಶ್ರದ್ಧಾ ಕೇಂದ್ರಗಳು ಕ್ರಮೇಣ ಶಿಥಿಲವಾದಾಗ ಮತ್ತೆ ಅದನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ದೃಢಪಡಿಸಬೇಕಾಗಿರತಕ್ಕಂಥ ಹೊಣೆಗಾರಿಕೆ ನಮ್ಮ ಎಲ್ಲ ಭಕ್ತ ವರ್ಗಕ್ಕೆ ಇದೆ. ಬಸವಣ್ಣ ಸಮಾಜವನ್ನು ಕಟ್ಟಬೇಕಂತ ಹೊರಟವರು ಅದಾಗಲಿಲ್ಲ, ಅದೇ ಒಂದು ಜಾತಿಯಾಗಿ ಹೋಯಿತು. ಅವ್ರು ಹೇಳುವಾಗ
ಹರಿಯ ಭಕ್ತನಿಗೆ ಹರಿ, ಹರನ ಭಕ್ತನಿಗೆ ಹರ, ನರನೆಂತು ಭಾವಿಸುವನು ಅಂತ್ಯನು ಶಿವ. ಆದರೆ ನಾವು ಮೇಲುಗಡೆಯಲ್ಲಿ ಇಂದ್ರಾಣಿ, ಕೆಳಗೆ ನಾಗನ ಪ್ರತಿಷ್ಠೆ. ಕೆಲವು ಕಡೆಯಲ್ಲಿ ಹೋದಾಗ ಒಂದೊಂದು ದೇವರಿಗೆ ಒಂದೊಂದು ಹೆಸರು. ನನಗೆ ಕೆಲವು ಹೆಸರುಗಳನ್ನೇ ಕೇಳಲಿಲ್ಲ. ಆದರೆ ಇದು ಹೇಗೆ ಪ್ರಾರಂಭ ಆಯಿತು ಅಂತ ನನಗೆ ಬಂತು. ನನಗೆ ಅದರ ಬಗ್ಗೆ ಯಾರಾದರೂ ಸ್ವಲ್ಪ ಅಧ್ಯಯನ ಮಾಡಬೇಕು, ಇತಿಹಾಸವನ್ನು ಕಂಡುಹಿಡಿಯಲಿಕ್ಕೆ. ಅದಕ್ಕೋಸ್ಕರ ಇಂಥ ಒಂದು ವಾತಾವರಣದಲ್ಲಿ ನಮಗೆ ಖಂಡಿತವಾಗಿ ಒಳ್ಳೆಯ ಕೆಲಸವನ್ನು ನೀವೆಲ್ಲ ಸೇರಿ ಮಾಡಿದಿರಿ. ಕುಡ್ಲ ತಾಲೂಕು ಪೇಜಾವರ ಮಾಗಣದ ತಾರಾಬರಿ ಧೂಮಾವತಿ ದೈವಸ್ಥಾನ ಕೆಂಜಾರ್ದ ಜುಮಾದಿ ಬಂಟಬಕ ಪರಿವಾರ ದೇವಲನ ಪಿರಪ್ರತಿಷ್ಠೆ ಕಲಶಾಭಿಷೇಕ ಶುಕ್ರವಾರ ನಡೆದಂಡು. ಕುಡ್ಲ ತಾಲೂಕು ಪೇಜಾವರ ಮಾಗಣದ ತಾರಾಬರಿ ಧೂಮಾವತಿ ದೈವಸ್ಥಾನ ಕೆಂಜಾರ್ದ ಜುಮಾದಿ ಬಂಟಬಕ ಪರಿವಾರ ದೈವಲನ ಪಿರಪ್ರತಿಷ್ಠೆ ಬಕ ಕಲಶಾಭಿಷೇಕ ಶುಕ್ರವಾರ ಅಟ್ಟಣೆ ಆದಿತ್ತಂಡು. ಕುಡುಪು ಕೃಷ್ಣರಾಜ ತಂತ್ರಿ ಬೊಕ್ಕ ಅಂಗಡಿಗುತ್ತು ವೆಂಕಟರಮಣ ಭಟ್ರನ ಪೌರಾಹಿತ್ಯುಡು ಕಳವಾರ ಲಚ್ಚಲ ಭಟ್ ಮನೆತನದ ಅವನೀಶ್ ಭಟ್ ಇತ್ತದ ಕಾಂಡೆ ಸರಳ ಜುಮಾದಿ ಬಂಟ ಬೊಕ್ಕ ಪಿಲಿಚಾಮುಂಡಿ ದೈವಲನ ಪಿರಪ್ರತಿಷ್ಠೆ ಮಲ್ತದ ಕಲಶಾಭಿಷೇಕ ಕೊಡಿ ಪ್ರತಿಷ್ಠೆ ಮಲ್ತದ ಕಲಶಾಭಿಷೇಕ ಆದ ತಂಬಿಲ ನಡತಂಡ. ಜುಮಾದಿ ಬಂಟ ದೈವಲನ ಮಾನಿಚ್ಚಲ್ ನಡಪಾದ ಮಧ್ಯಾಹ್ನ ಮಲ್ಲಮಟ್ಟದ ನುಪ್ಪು ಪ್ರಸಾದ ಅಟ್ಟಣೆ ಆದಿತ್ತಂಡ. ಪೇಜಾವರ ಮಾಗಣದ ಬೊಕ್ಕ ಬೊಂಬಾಯಿ ಸೇರಿದ ಪರವೂರು ಭಕ್ತರಿ ಪೊರ್ತುಡಿತದ ತರಾಬರಿ ದೈವಲನ ಇಂಬು ನಟುಂಡೆರ. ತಾರಾಬರಿ ಧೂಮಾವತಿ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರ ರಮೇಶ್ ಎಲ್ ಶೆಟ್ಟಿ, ಪೇಜಾವರ ಚಿಕ್ಕಪರಾರಿ ಸದಸ್ಯರಾಯನ ಮಂಜು ಪೂಜಾರಿ, ಸುಂದರ ಶೆಟ್ಟಿ, ವನಜಾ ಶೆಟ್ಟಿ, ಭಾರತಿ ಎಸ್ ರೈ, ಪುಷ್ಪರಾಜ್ ಎಸ್ ಶೆಟ್ಟಿ, ಜಯಂತ್ ಪೂಜಾರಿ, ನಿತಿನ್ ಕುಮಾರ್ ಶೆಟ್ಟಿ ಬೊಕ್ಕ ಶ್ರೀನಿವಾಸ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರ ಬಾಲಕೃಷ್ಣ ಆರ್ ಶೆಟ್ಟಿ ಬೊಕ್ಕ ಸದಸ್ಯರು. ಪ್ರತಿಷ್ಠಾ ಕಲಶಾಭಿಷೇಕ ಸಮಿತಿ ಗುರುಕಾರ್ಯರ ಡಾಕ್ಟರ್ ಕೆ ಕರುಣಾಕರ ದೊಡ್ಡ ಕಂಬಳ ಗುತ್ತು ಬೊಕ್ಕ ಸದಸ್ಯರು. ಮಾಗಣದ ಪದ್ನಾಜಿ ಗುತ್ತು ಮನೆತನದಕ್ಲು ಬರ್ಕೆ ಮನೆತನದಕ್ಲು ಇದ್ದದು ಪಿರ ಪ್ರತಿಷ್ಠೆ ಕಲಶಾಭಿಷೇಕದ ಕಾರ್ಯಲೇನ ಪೊರ್ಲು ಮಲ್ತು ಕೊರಿಯರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನಾನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.